ನಾಳೆ ನಾಡಿದ್ದು ನಡೆಯಬೇಕಿದ್ದ ಮದುವೆ ಆದರೆ ಮದುವೆಗೂ ಮುನ್ನ ಮದುಮಗಳು ಮತ್ತು ಆಕೆಯ ಪೋಷಕರು ಡೆತ್ ನೋಟ್ ಬರೆದು ಆತ್ಮಹತ್ಯೆ ಮಾಡಿಕೊಂಡಿರುವ ದಾರುಣ ಘಟನೆ ಬೆಳಕಿಗೆ ಬಂದಿದೆ. 54 ವರ್ಷದ ತಂದೆ ಶಿವಣ್ಣ, 44 ವರ್ಷದ ತಾಯಿ ನಾಗರತ್ನ, 21 ವರ್ಷದ ಮಗಳು ರಕ್ಷಿತಾ ಮೃತ ದುರ್ದೈವಿಗಳು. 3 ತಿಂಗಳ ಹಿಂದೆ ರಕ್ಷಿತಾಗೆ ಮದುವೆ ನಿಶ್ಚಯವಾಗಿತ್ತು. ಆದರೆ ದುರಾದೃಷ್ಟವಶಾತ್ ಕುಟುಂಬಸ್ಥರು ಡೆತ್ ನೋಟ್ ಬರೆದು ಅದರಲ್ಲಿ ಉಲ್ಲಾಸ್ ನಮ್ಮ ಸಾವಿಗೆ ಕಾರಣವೆಂದು ಉಲ್ಲೇಖಿಸಿ ವಿಷ ಸೇವಿಸಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಹೌದು, 1 ವಾರದ ಹಿಂದಷ್ಟೇ ಉಲ್ಲಾಸ್ ರಕ್ಷಿತಾಳನ್ನ ಪ್ರೀತಿಸುತ್ತಿದ್ದೇನೆ, ಮದುವೆ ಮಾಡಿಕೊಡಿ ಎಂದು ಆಕೆಯ ಪೋಷಕರ ಬಳಿ ಹೇಳಿದ್ದ. ಆದರೆ ಕುಟುಂಬಸ್ಥರು ಬೈದು ಬುದ್ಧಿ ಮಾತು ಹೇಳಿದ್ರು. ಅಷ್ಟಕ್ಕೆ ಸುಮ್ಮನಾಗದ ಈತ ಜಗಳವಾಡಿದ್ದ. ರಾತ್ರಿ ಗ್ರಾಮದಲ್ಲಿ ಹಿರಿಯರನ್ನ ಸೇರಿಸಿ ನ್ಯಾಯ ಪಂಚಾಯಿತಿ ಕೂಡ ಮಾಡಿತ್ತು. ಇನ್ನು ರಕ್ಷಿತಾ ಆತನಿಗೆ ಕಳುಹಿಸಿದ ಹಳೆಯ ಮೆಸೇಜ್ ಮತ್ತು ಫೋಟೋಗಳನ್ನ ಇಟ್ಟುಕೊಂಡು ಆಕೆಗೆ ಕಿರುಕುಳ ನೀಡ್ತಾ ಇದ್ದ. ಅಲ್ಲದೆ ಈ ಪಾಪಿ ಆಕೆಗೆ ನಿಶ್ಚಯವಾಗಿದ್ದ ಹುಡುಗನಿಗೂ ಕೂಡ ಅವುಗಳನ್ನ ಕಳುಹಿಸಿದ್ದಾನೆ. ಇದರಿಂದ ಅವಮಾನಕ್ಕೊಳಗಾದ ಕುಟುಂಬಸ್ಥರು ಮನನೊಂದು ಈ ಕೆಟ್ಟ ನಿರ್ಧಾರ ತೆಗೆದುಕೊಂಡಿದ್ದಾರೆ. ಇನ್ನು ಈ ಘಟನೆ ಮೈಸೂರಿನಲ್ಲಿ ನಡೆದಿದ್ದು, ಪೊಲೀಸರು ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಪ್ರಕರಣವನ್ನ ದಾಖಲಿಸಿಕೊಂಡಿದ್ದಾರೆ.